ಮನುಷ್ಯನ ಮುಖವನ್ನೇ ಹೋಲುವ ಬೆನ್ನುಳ್ಳ ಕೀಟವನ್ನ ದೂರದಿಂದ ನೋಡಿದ್ರೆ ಥೇಟ್ ಎರಡು ಕೈಗಳನ್ನ ತಲೆಯಡಿಗಿಟ್ಟು ಮಲಗಿದ ಪುಟ್ಟ ಮಹಾಶಯನಂತೆ ಗೋಚರಿಸುತ್ತೆ. ಕಾರ್ಕಳದ ಬೈಪಾಸ್ ಬಳಿಯ ತಾಳೆ ತೋಟದಲ್ಲಿ ಪತ್ತೆಯಾದ ಮ್ಯಾನ್ ಫೇಸ್ಡ್ ಬಗ್ ಭಾರತ ಸಹಿತ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಕರಾವಳಿಯಲ್ಲಿವೆ. ಕೆಂಪು, ಹಳದಿ, ಕಿತ್ತಳೆ, ಕಂದು ಬಣ್ಣದಲ್ಲಿರುವ ಈ ಕೀಟ ಬೆಳಗ್ಗೆ 7 ರಿಂದ 8 ಅವಧಿಯಲ್ಲಿ ಸೂರ್ಯನ ಇಳಿಬಿಸಿಲ ಶಾಖ ಹೀರುತ್ತಾ ಗಿಡಗಳಲ್ಲಿ ಹೆಚ್ಚಾಗಿ ವಿಹರಿಸುತ್ತೆ. ಮಕ್ಕಳಲ್ಲಿ ಕುತೂಹಲ ಮೂಡಿಸುತ್ತೆ. ಫೆಬ್ರವರಿಯಿಂದ ಮೇ ತನಕದ ಅವಧಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಕೀಟ ಚಿಗುರು, ಕಾಂಡ, ಹಣ್ಣಿನಿಂದ ರಸ ಹೀರುತ್ತೆ. ತಾಳೆಕರಿಗಳಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಆಟವಾಡುವ ಮ್ಯಾನ್ ಫೇಸ್ಡ್ ಬಗ್ ನಿರುಪದ್ರವಿ. ರೈತರು ಯಾವುದೇ ರೀತಿಯಲ್ಲೂ ಗಾಬರಿಯಾಗಬೇಕಿಲ್ಲ. ಕೃಷಿಗೂ ಯಾವ ಹಾನಿಯನ್ನ ಮಾಡೋದಿಲ್ಲ. ಗಂಡು ಗಾತ್ರದಲ್ಲಿ ಚಿಕ್ಕದಾದ್ರೆ ಹೆಣ್ಣು ಸ್ವಲ್ಪ ದೊಡ್ಡದು. ಕಳೆಗಿಡಗಳಲ್ಲಿ ಹೆಚ್ಚಾಗಿರುವ ಈ ಕೀಟಗಳು ಗುಂಪಲ್ಲಿ ಮೊಟ್ಟೆ ಇಡುತ್ತೆ. 25 ರಿಂದ 30 ದಿನವಷ್ಟೇ ಆಯುಷ್ಯವಿರುತ್ತೆ. ಹವಾಮಾನ, ತಾಪಮಾನದ ಏರಿಳಿತಕ್ಕೆ ತಕ್ಕಂತೆ ಕೀಟದ ಸಂತಾನದಲ್ಲೂ ಏರಿಳಿತವಾಗುತ್ತೆ. ತಂಪು ಹವಾಮಾನವಿದ್ರೆ ಜೀವನ ಚಕ್ರ ಕೆಲ ದಿನ ದೀರ್ಘವಾಗಿರುತ್ತೆ. ಕೃತಕ ಒತ್ತಡ ನಿರ್ಮಾಣವಾದ್ರೆ ಸಂತತಿ ಹೆಚ್ಚಬಹುದು. ಬಾಯಿ ಕೊಳವೆಯಲ್ಲಿ ಆಕಾರದಲ್ಲಿದ್ದು ಚುಚ್ಚಿ ರಸ ಹೀರುವ ಈ ಕೀಟವನ್ನ ವೈಜ್ಞಾನಿಕವಾಗಿ ಕೆಟಕ್ಯಾಂಥಸ್ ಇನ್ಕಾರ್ನೆಟಿಸ್ ಅಂತ ಕರೆಯಲಾಗ್ತಾ ಇದೆ. ಪೆಂಟಡೊಮಿಡೆ ಜಾತಿಗೆ ಸೇರಿದೆ. ಆ ಮಕ್ಕಳಿಗೆ, ಅದರಲ್ಲೂ ಕೀಟಶಾಸ್ತ್ರಜ್ಞರಿಗೆ ಇದು ಆಸಕ್ತಿಕರ ವಿಷಯವಾಗಿತ್ತು. ಉಡುಪಿ ಸಹಿತ ಕರ್ನಾಟಕ ಕರಾವಳಿಯಲ್ಲಿ ವಿರಳವಾಗಿದ್ರೂ ಎಲ್ಲಿಂದ, ಹೇಗೆ, ಯಾಕೆ ಬಂತೆನ್ನುವ ಕುತೂಹಲ ಮೂಡಿಸಿದೆ.